ಇತ್ತೀಚೆಗೆ ಭಾರಿ ವಿವಾದಕ್ಕೆ ಕಾರಣವಾಗಿದ್ದ ಮದುಮಗನ ಕೊರಗಜ್ಜನ ವೇಷ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದುಮಗ ಸಾರ್ವಜನಿಕವಾಗಿ ಕ್ಷಮೆ ಕೇಳಿದ್ದಾರೆ. ಸಾಲೆತ್ತೂರು ಎಂಬಲ್ಲಿ ಮದುಮಗ ಕೊರಗಜ್ಜನ ವೇಷ ಧರಿಸಿ ಅವಮಾನ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಮದುಮಗ ಉಮರುಲ್ ಬಾಷಿತ್ ವಿಡಿಯೋ ಮೂಲಕ ಕ್ಷಮೆ ಕೇಳಿದ್ದಾರೆ. ಜನವರಿ 5ರಂದು ಮದುವೆ ನಡೆದ ರಾತ್ರಿ ಅಜಿತ್ ಮನೆಗೆ ತನ್ನ 50ಕ್ಕೂ ಹೆಚ್ಚು ಸ್ನೇಹಿತರ ಜೊತೆ ಪ್ರಥಮ ರಾತ್ರಿ ಬಂದ ಮದುಮಗ ಕೊರಗಜ್ಜನ ವೇಷಭೂಷಣ ಹಾಕಿ ನಡು ರಸ್ತೆಯಲ್ಲಿ ಕುಣಿದು ಕುಪ್ಪಳಿಸುವ ಮೂಲಕ ತುಳುನಾಡಿನ ಹಿಂದೂ ಸಮುದಾಯದ ಆರಾಧ್ಯ ದೈವ ಕೊರಗಜ್ಜನನ್ನ ನಿಂದನೆ ಮಾಡಿದ್ದಾನೆ. ಅವಮಾನ ಎಸಗಿದ ವಿಡಿಯೋಗಳು ಭಾರಿ ವೈರಲ್ ಆಗಿತ್ತು. ವಿಡಿಯೋಗಳು ವೈರಲ್ ಆಗುತ್ತಿದ್ದಂತೆ ಹಿಂದೂ ಸಮುದಾಯ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಸ್ವತಃ ಮುಸ್ಲಿಂ ಸಮುದಾಯದವರು ಈತನ ಹುಚ್ಚಾಟದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆ ಜಿಲ್ಲೆಯಾದ್ಯಂತ ಸುದ್ದಿಯಾಗಿದ್ದು ಹಿಂದೂ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆಗೆ ಸಿದ್ಧವಾಗಿದ್ದವು. ಅದೇ ರೀತಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕುತ್ತಾರ್ನ ಕೊರಗಜ್ಜ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿತ್ತು. ಕೊರಗಜ್ಜ ದೈವಪಾತ್ರೆ ಯಾರು ಈ ರೀತಿಯಾದಂಥ ಘಟನೆಯನ್ನು ಮಾಡಿದ್ದಾನೆ ಆತನನ್ನು ತಿಂಗಳೊಳಗೆ ಹುಚ್ಚನಂತಾಗಿ ಬೀದಿಯಲ್ಲಿ ತಿರುಗುವಂತೆ ಮಾಡುತ್ತೇನೆ ಅನ್ನೋ ಅಭಯವನ್ನು ನೀಡಿದ ಬಳಿಕ ಮತ್ತಷ್ಟು ಸುದ್ದಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಮದುಮಗ ಬಾತೀಶ್ ಅಜ್ಞಾತ ಸ್ಥಳದಿಂದ ವಿಡಿಯೋ ಮೂಲಕ ಕ್ಷಮಾಪಣೆ ಕೇಳುತ್ತಾ ವಿಷಾದ ವ್ಯಕ್ತಪಡಿಸಿದ್ದಾನೆ. ನಾನು ತನ್ನ ಸ್ನೇಹಿತರ ಜೊತೆ ಎಂಜಾಯ್ ಮಾಡುವುದಕ್ಕಾಗಿ ಈ ರೀತಿ ಮಾಡಿದ್ದೇನೆ ಹೊರತು ಯಾವುದೇ ಸಮುದಾಯಕ್ಕಾಗಲಿ ದೈವಕ್ಕಾಗಲಿ ಅಥವಾ ಜನರ ನಂಬಿಕೆಗಳಾಗಲಿ ದ್ರೋಹ ಅವಮಾನ ಮಾಡುವ ಉದ್ದೇಶವಿಲ್ಲ. ಮುಸ್ಲಿಂ ಸಮುದಾಯಕ್ಕೂ ಅವಮಾನ ಎಸಗಬೇಕೆಂಬ ಉದ್ದೇಶ ನನಗಿಲ್ಲ ಎಂದು ಹೇಳಿದ್ದಾನೆ. 2 ദിവസം മുമ്പ് എൻ്റെ വൈഫ് ഹൗസ് സാലത്തൂരിൽ പോയിട്ട് എൻ്റെ ഫ്രണ്ട്സ് ഒരു ജോഷിക്ക് വേണ്ടിയിട്ടാക്കിയ കാര്യം അതൊരു കൊറഗജ സമുദായത്തിന് വേണ്ടിയിട്ടാക്കിയ കാര്യമല്ല. അത് ഒരു മുസ്ലിം സമുദായത്തിന് വേണ്ടിയിട്ട് ആക്കിയതല്ല. എൻ്റെ ഫ്രണ്ട്സ് ഏത് ജാതിനെ ഹേർട്ടാക്കുന്ന ഇൻറ്റൻഷനിലാക്കിയതല്ല. അത് എല്ലാ ജാതിൻ്റെ മേലെ എനിക്ക് റെസ്പെക്റ്റ് ഉണ്ട്, വിശ്വാസമുണ്ട്. പിന്നെ എല്ലാവർക്കും അത്